ಉಡುಪಿ ಪ್ಯಾರಾಮೆಡಿಕಲ್ ವಿಡಿಯೋ ವಿವಾದ ಜಿಲ್ಲೆಯಲ್ಲಿ ಇಂದು ಬೃಹತ್ ಬಿಜೆಪಿ ಪ್ರತಿಭಟನೆ ನಡೆಸಿದ್ದು, ಈ ವೇಳೆ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಮಾತನಾಡಿದ್ದು, ರಾಜಕೀಯ ಹೋರಾಟದಲ್ಲಿ ರಾಜಕೀಯ ಮಾಡಿ, ಹಿಂದುತ್ವ ಹೋರಾಟದಲ್ಲಿ ರಾಜಕೀಯ ಮಾಡಬೇಡಿ, ತಮಾಷೆಯನ್ನು ಮಾಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ, ಕೊನೆಯಲ್ಲಿ ನಿಮ್ಮ ಮಕ್ಕಳ ರಕ್ಷಣೆಯನ್ನ ಮಾಡುವವರು ನಾವು ಹಿಂದೂ ಸಂಘಟನೆಯವರು ಅಂತ ಕಾಂಗ್ರೆಸ್ಗೆ ಕಿವಿಮಾತು ಹೇಳಿದ್ದಾರೆ. ಕೊನೆಯಲ್ಲಿ ನಿಮ್ಮ ಮಕ್ಕಳ ರಕ್ಷಣೆ ಸಹಿತ ಮಾಡುವವರು ನಾವು ಹಿಂದೂ ಸಂಘಟನೆಯವರು. ಒಂದು ಉದಾಹರಣೆ ಹೇಳ್ತೇನೆ. ಕೊಲ್ಲೂರಿಗೆ ಕೈ ಮುಗಿಲಿಕ್ಕೆ ಬರುವ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರನ್ನ ತುಂಬಾ ಸತಿ ಮಾತಾಡ್ಸಿದ್ದೇನೆ. ಹೇಗಿದೆ ಪರಿಸ್ಥಿತಿ ಅಂತ ಹೇಳ್ತಾರೆ. ಕಣ್ಣೀರ್ ಹಾಕಿ ಸೈಡಿಗೆ ಬಂದು ಹೇಳ್ತಾರೆ, ನಮ್ಮ ಜನರೇಷನ್ ನಾವು ಬದುಕ್ತಾ ಇದ್ದೇವೆ, ನಮಗೆ ತೊಂದರೆ ಇಲ್ಲ. ಈಗ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡೋದು ಹಿಂದೂಗಳಾಗಿ ಕಾಂಗ್ರೆಸ್ ಕಮ್ಯುನಿಸ್ಟ್ ನಲ್ಲಿ ಇದ್ದು, ನಮ್ಮ ಮುಂದಿನ ಜನರೇಷನ್ ಬದುಕುವುದು ಹೇಗೆ, ಈ ಚಿಂತೆಯಲ್ಲಿ ಇದ್ದೇವೆ ಅಂತೇಳಿ ಒಂದು ಹೇಳುವಂತ ಮಾತು ಹೇಳ್ತಾರೆ. ಅಲ್ಲಿ ಹಿಂದುತ್ವಕ್ಕೆ ಸಮಸ್ಯೆ ಆದಾಗ, ಹೆಣ್ಮಕ್ಳಿಗೆ ಸಮಸ್ಯೆ ಆದಾಗ ಕಾಂಗ್ರೆಸ್ ಆಫೀಸಿಗೆ ಹೋಗುವಾಗಿಲ್ಲ, ಕಮ್ಯುನಿಸ್ಟ್ ಆಫೀಸಿಗೆ ಹೋಗುವಾಗಿಲ್ಲ. ಅವರು ಕೊನೆಗೆ ರಕ್ಷಣೆ ಪಡ್ಕೊಳ್ಳೋದು ಬಿಜೆಪಿ ಮತ್ತು ಸಂಘ ಪರಿವಾರದ ಆಫೀಸ್ಗಳಲ್ಲಿ. ಮಿಸ್ಟೇಕ್ಗಳು ಬೇರೆ, ವ್ಯವಸ್ಥಿತ ಮಿಸ್ಟೇಕ್ಗಳು ಬೇರೆ. ಮಿಸ್ಟೇಕ್ ಆಗಿ ಕ್ಯಾಮರಾ ಬಂತು, ಮಕ್ಕಳಾಟಿಕೆಯಲ್ಲಿ ಬಂತು, ಮಿಸ್ಟೇಕ್ ಆಗಿ ಪೊಲೀಸರು ಹೀಗೆ ಹೇಳಿದ್ರು ಹಾಗೆ ಹೇಳಿದ್ರು ಅನ್ನೋದು ಬೇರೆ. ನಾನ್ ನಿಮ್ಗೆ ಹೇಳ್ತೇನೆ, ಸಂಪೂರ್ಣ ಸ್ವಾತಂತ್ರ್ಯವನ್ನ ನಮ್ಮ ಪೊಲೀಸರಿಗೆ ಕೊಡಿ. ಯಂಗ್ ಅಂಡ್ ಎನರ್ಜೆಟಿಕ್ SP ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ, ಬಿಟ್ಟುಬಿಡಿ ಹಾಗಿದ್ರೆ ಅವ್ರ ಕೈಗೆ. ಎಲ್ಲಿ ಏನೇನಿದೆ, ನೀವು ಮಿಸ್ಟೇಕ್ ಮಾಡ್ತಾ ಇರೋದು ನಾನು ಹೇಳ್ತೇನೆ. ಯಾವ ಸೊಳ್ಳೆ ಕಚ್ಚಿದೆ ನಾವು ಅದನ್ನೇ ಹುಡುಕ್ತಾ ಇದ್ದೇವೆ ಅಂತೇಳಿ ಹೇಳ್ತೀರಿ. SP ಅವ್ರಿಗೆ ಬಿಡಿ, ಸೊಳ್ಳೆ ಎಲ್ಲಿ ರೆಡಿ ಆಗ್ತಿದೆ ಅಂತೇಳಿ ಹುಡ್ಕೊಂಡು ಬರ್ತಾರೆ. ಸ್ವಲ್ಪ ಆಗಿದೆ, ಅವ್ರು ಬಂದಾಗ ಕ್ಯಾಮರಾ ಇರಲಿಲ್ಲ. ಹೇಳಿ ಯಾರು ಕಂಪ್ಲೇಂಟ್ ಕೊಟ್ಟವರು, ದೂರು ಕೊಟ್ಟವರು ಹೇಳಲಿಲ್ಲ. ಅವ್ರು ಹೇಳಿದ ಸತ್ಯ ಇದೆ, ಅವ್ರಿಗೆ ಇರಬೇಕಾದ ತಲೆಯಲ್ಲಿ ಅಂತ ಹೇಳಿದ್ರೆ ಹಿಡನ್ ಕ್ಯಾಮರಾ ಅಂತೇಳಿ ಯಾರು ಹೇಳಲಿಲ್ಲ, ಮತ್ತೆ ಇರಲೂ ಇಲ್ಲ. ಅವರಿಗೆ ಮಾಹಿತಿ ಕೊಡುವವರು ಎಚ್ಚರಿಕೆಯಿಂದ ಕೊಟ್ಟಿದ್ದಾರೆ. ಇದನ್ನ ನಾನು ಹೇಳ್ತಾ ಇರುವುದು ವ್ಯವಸ್ಥಿತ ಮಿಸ್ಟೇಕ್. ಪ್ಲಾನ್ ಆಗಿ ಅವ್ರಿಗೆ ಏನ್ ಹೇಳಬೇಕು ಅವ್ರ ಬಾಯಲ್ಲಿ ಹೇಳಿಸಿದ್ದಾರೆ. ಆದ್ರೆ